ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Vidya Coffee, Aishwarya KT Specialty. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ KC ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಹಸಿದವರಿಗೆ ರುಚಿ ರುಚಿಯಾಗಿ ಉಣಬಡಿಸುವವಳೇ ತಾಯಿ. ತಾಯಿಯ ಪ್ರೀತಿಯಿಂದ ಮಾಡಿದಂಥ ಅಡುಗೆಯಿಂದಾಗಲೇ ಎಲ್ರಿಗೂ ಕೂಡ ಆ ಒಂದು ರುಚಿಗೆ ಸರಿಸಾಟಿ ಯಾವುದೂ ಇರೋದಿಲ್ಲ. ಹಾಗಾಗಿ ನಮ್ಮ ಒಂದು ಅಡುಗೆ ಮನೆಗೆ ಬೇರೆ ಬೇರೆ ತಾಯಂದಿರು ಬಂದು ಅವರ ಕೈ ರುಚಿಯನ್ನು ನಮಗೆ ಕೂಡ ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸರೋಜಾ ಪ್ರಕಾಶ್ ಅವರು ತಮ್ಮ ಮಕ್ಕಳಿಗೆ ಯಾವುದೆಲ್ಲ ರುಚಿ ರುಚಿಯಾಗಿರುವಂಥ ಅಡುಗೆ ಮಾಡಿಕೊಡ್ತಾರೋ ಅಂಥದ್ದೇ ಅಡುಗೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಅಡುಗೆ ಗೊತ್ತಿಲ್ಲ, ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಯಾವಾಗಲೂ ಬರುವಾಗ ಒಡಿಶಾದು ಸ್ಪೆಷಲ್ ರೆಸಿಪೀಸ್ ಇರುತ್ತೆ. ಸೊ ಇವತ್ತು ಯಾವ ರೆಸಿಪಿ ಒಡಿಶಾದು ಸ್ಪೆಷಲ್ಲ ಅಥವಾ ನಿಮಗೆ, ನಾನು ಆಗಲೇ ಹೇಳಿದೆ ನಿಮ್ಮ ಮಕ್ಕಳಿಗೆ ಮಾಡುವಂಥ ಏನಾದರೂ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತೀರಿ ಏನು ಅಂತ ಹೇಳಿ. ಹೌದು ಮ್ಯಾಮ್, ಇದು ಎಲ್ಲರ ಮಕ್ಕಳು ಎಲ್ಲ ಜನ ತಿನ್ನಿಸ್ಬೇಕು, ಎಲ್ಲರೂ ತಿನ್ಬೋದು. ಇದು ನಮ್ಮ ಒಡಿಶಾದು ದಹಿ ಬರ ಮತ್ತೆ ಒಂದು ಆಲೂದಮ್. ಆಲೂದಮ್ ಗೊತ್ತಾಯ್ತು. ದಹಿ ಬರ ಇಲ್ಲಿ ಬಡ ಹೇಳ್ತೀಯ, ಅಲ್ಲಿ ಬರ ಹೇಳ್ತೆ. ಓಹೋ, ದಹಿ ವಡಾನೇ ನೀವಲ್ಲಿ ಬರ, ದಹಿ ಬರ. ಓಕೆ, ವಡಾನ ನೀವು ಬರ ಹೇಳುದಾ? ಬರ. ಓ, ಎಷ್ಟೊಂದು ನೋಡಿ ಸಿಮಿಲಾರಿಟೀಸ್ ಇದ್ರೂ ಕೂಡ ಅದೊಂದು ವರ್ಡ್ಸ್ ಅಲ್ಲಿ ಡಿಫ್ರೆನ್ಸ್, ಅದು ತಿಂದ್ರೆ ಮಾತ್ರ ಗೊತ್ತಾಗುತ್ತೆ ಅಲ್ವಾ? ಅದು ನಿಮಗೆ ಇಷ್ಟ ಆಯ್ತು, ಅದು ಸತ್ಯ ಒಳ್ಳೇದು. ಸರಿ, ಹಾಗಾದ್ರೆ ನೋಡೋಣ, ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್, ಫಸ್ಟ್ ನಮಗೀಗ ದಹಿ ಬರಾನ ಅಥವಾ ಇನ್ನೊಂದು ಯಾವುದು ದಮಾಲು? ಆಲೂದಮ್. ಆಲೂದಮ್ ಅಲ್ವಾ? ದಮಾಲು ಆಲೂದಮ್. ಆಲೂದಮ್ ಅದು ದಮಾಲು. ಓಹೋ, ಡಿಫ್ರೆನ್ಸ್ ಇದೆ. ಇದು ದಹಿ ಬರ ಫಸ್ಟ್ ಮಾಡಿ. ಓಕೆ, ಸರಿ. ಫಸ್ಟ್ ಮ್ಯಾಮ್ ಇದು ಉದ್ದಿನ ಬೇಳೆ, ಚಿಲ್ಲಿ ಮತ್ತೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಇದೀಗ ಗ್ರೈಂಡಿಂಗ್ ಮಾಡಬೇಕು. ಫಸ್ಟ್ ಗ್ರೈಂಡ್ ಮಾಡ್ಲಿಕ್ಕೆ ಅಂದ್ರೆ ಅದು ಸೋಪ್ ಮಾಡಿ ಇಟ್ಟಿದ್ದೀರಿ? ಸೋಪ್ ಮಾಡಿ ಇಟ್ಟಿದ್ದು. ಈಗ ಫಸ್ಟ್ ಗ್ರೈಂಡಿಂಗ್ ಮಾಡಿ ಮತ್ತೆ ಇದರಲ್ಲಿ ಬಡ ಮಾಡ್ಲಿಕ್ಕೆ ನಾನು ಅದಕ್ಕೆ ಇದು ಗ್ರೈಂಡ್ ಮಾಡಿ ತಂದಿದ್ದೀರಾ? ಎಷ್ಟು ನೀರು ಹಾಕ್ಬೇಕು, ಏನು ಎಷ್ಟು ಥಿಕ್ನೆಸ್? ಸ್ವಲ್ಪ ಅರ್ಧ ಕಪ್ ನೀರು ಹಾಕಬೇಕು, ತುಂಬಾ ನೀರು ಹಾಕ್ಲಿಕ್ಕಿಲ್ಲ. ಅದು ಗಟ್ಟಿ ಸ್ವಲ್ಪ ಸ್ಮೂತ್ ಆಗ್ತಾ ಆಗುದಿಲ್ಲ, ಚೂರು ಗಟ್ಟಿ ಬೇಕು. ಅಂದ್ರೆ ಇಲ್ಲಿ ನಾವು ಇದು ಉದ್ದಿನ ವಡೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ? ಹಾ, ಸೇಮ್. ಓಕೆ, ಸರಿ. ಸೇಮ್. ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಈಗ ಬಡ ಮಾಡ್ಲಿಕ್ಕೆ. ಓಕೆ, ಡೈರೆಕ್ಟ್ ಆಯಿಲ್ ಅಲ್ಲಿ ಬಿಸಿ ಮಾಡಿ ಇದು ಡೈರೆಕ್ಟ್ ಮಾಡಿ ಇದರಲ್ಲಿ ಮಸಾಲೆ ಎಲ್ಲ ಹಾಕಿ. ಓ, ನೀವು ಇದನ್ನ ಇಷ್ಟನ್ನ ಗ್ರೈಂಡ್ ಮಾಡಿ ತಂದಿದ್ದೀರಿ? ಇದರಲ್ಲಿ ಉದ್ದಿನ ಬೇಳೆ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಇದೆ. ಉಪ್ಪು ಹಾಕಿದ್ದೀರಾ? ಉಪ್ಪು ಸ್ವಲ್ಪ ಹಾಕಿದ್ದೀನಿ. ಓಕೆ. ಸೊ ಇನ್ನು ಡೈರೆಕ್ಟ್ ಡೀಪ್ ಫ್ರೈಯಾ? ಡೀಪ್ ಫ್ರೈ ಮಾಡಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಅಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಲ್ಲ? ಸಾಕು ಸಾಕು. ಸೊ ಇದು ಇಲ್ಲಿ ಆದ್ರೆ ಸ್ವಲ್ಪ ಅದನ್ನ ಶೇಪ್ ಎಲ್ಲ ಮಾಡಿ ಹಾಕ್ತಾರೆ. ಅಲ್ಲಿ ಸಣ್ಣ ಸಣ್ಣ ಮಾಡಿ ಚಿಕ್ಕದಾಗಿ ಮಾಡಿ ಹಾಕಿ ಮತ್ತೆ ದೊಡ್ಡ ಇಲ್ಲಿ ಒಂದೇ ತಿಂತೇನೆ, ಅಲ್ಲಿ 4-5 ಪೀಸ್ ಹಾಗೆ ಮಾಡಿ ತಿನ್ಬೇಕು. ಈಗ ಹಾಕು, ಈಗ ಮಾಡುವ. ಎಣ್ಣೆ ಬಿಸಿ ಆಗಿದೆ, ಬಂತು. ಸ್ವಲ್ಪ ನೋಡು. ಇದು ಅಲ್ಲಿ ಏನಾದರೂ ಸ್ಪೆಷಲ್ ಒಕೇಶನ್ ಮಾಡ್ತಾರಾ ಅಥವಾ ಸಾಯಂಕಾಲ ಟೈಮಲ್ಲಿ ನಾಷ್ಟಾ, ಈವ್ನಿಂಗ್ ಅಲ್ಲಿ ಮತ್ತೆ
ಒಕೇಶನಲ್ಲಿಗೆ ಇಲ್ಲ, ನಮ್ಮ ಊರಲ್ಲಿ ಬೆಳಿಗ್ಗೆ ಸಹ ಇದು ತಿಂತದೆ ಮ್ಯಾಮ್. ಓ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಸಹ ತಿಂತದೆ. ಮತ್ತೆ ಇದು ಯಾರು ಮನೆಗೆ ಬರಬೇಕು ಗೆಸ್ಟ್ ಅವರು, ಅವ್ರಿಗೆ ಮಾಡಿದರೆ ಬೇಗ ಆಗ್ತದನ್ನ ಮಾಡಿ ಕೊಡ್ಬೇಕು ಮ್ಯಾಮ್. ರಾತ್ರಿಗೆ ಇಡಬೇಕು ಸ್ವಲ್ಪ ಬೇಗ ಇದು ಫುಲ್ಕಾ ಟೈಪ್ ಇಲ್ಲಿ ಆಗ್ತದೆ, ಅಷ್ಟು ದೊಡ್ಡ ದೊಡ್ಡ ಸೈಜ್ ಆಗ್ತದೆ. ಈಗ ಬೆಳಿಗ್ಗೆ ಮಾಡಿ ಸಾಯಂಕಾಲ ಮಾಡಲಿಕ್ಕೆ ಚೂರು ಅಷ್ಟು ಸ್ಮೂತ್ನೆಸ್ ಬರುದಿಲ್ಲ ಮ್ಯಾಮ್. ಅದು ಅಂದ್ರೆ ಬೆಳಿಗ್ಗೆ ರುಬ್ಬಿ ಸಂಜೆ 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 ಮಾಡಲಿಕ್ಕೆ ಸ್ವಲ್ಪ ಲೇಟ್ ಟೈಮ್, ಇನ್ನು ತುಂಬಾ ಹೊತ್ತು ಬಿಡ್ಬೇಕು. ಅಂದ್ರೆ ರುಬ್ಬಿ ಸಹ ಇಡ್ಬೇಕಾ? ರುಬ್ಬಿ ಸಹ ಇಡುದಿಲ್ಲ ನಾನು, ಬೇಕಾಗಿಲ್ಲ, ಇಮಿಡಿಯೇಟ್ ಮಾಡಲಿಕ್ಕೆ. ಸೋಪ್ ಮಾಡೋದು ಮಾತ್ರ 8 hours ಮಾಡಿದ್ರೆ ಒಳ್ಳೇದಾಗಿ ಸ್ವಲ್ಪ. ಸೊ ನೀವೆಲ್ಲ ಅದಕ್ಕೆನೆ ಗ್ರೈಂಡ್ ಮಾಡುವಾಗ್ಲೇ ಹಾಕಿದಿರಿ. ನಾವಾದ್ರೆ ಇಲ್ಲಿ ಅದಕ್ಕೆ ಹೆಚ್ಚಿ ನಾವೆಲ್ಲ ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ನೈಸ್ ಆಗ್ತದೆ, ಸ್ವಲ್ಪ ಮಕ್ಕಳಿಗೆ ಸಹ ಸ್ವಲ್ಪ ತಿನ್ನಲು ಸಹ ಸರಿ ಆಗ್ತದೆ. ಇಲ್ಲ ಮಕ್ಕಳು ಒಂದೊಂದು ಬಾಯಿ ತೆಗೆದು ಬಿಸಾಕ್ತದೆ, ಇದು ಬಿಸಾಕ್ಲಿಕ್ಕೆ ಇಲ್ಲ, ಎಲ್ಲ ತಿನ್ನಿಸಬೇಕು. ಆಕ್ಚುಲಿ ಇದು ನಮ್ಮ ಊರುದು ಮ್ಯಾಮ್, ಉದ್ದಿನ ಬೇಳೆ ನಾನು ಊರಿಂದ ತಂದಿದ್ದು. ಸೊ ಅಲ್ಲಿದು ಉದ್ದಿನ ಬೆಳೆಗೂ ಇಲ್ಲಿದು ಉದ್ದಿನ ಬೆಳೆಗೂ ಏನ್ ಡಿಫ್ರೆಂಟ್ ಅಂತ, ಅಲ್ಲಿ ನಮ್ಮ ಗದ್ದೆದು ಇಲ್ಲಿ ಸ್ಪೆಷಲ್ ಇದು. ಓ, ನಿಮ್ಗೆ ಅಲ್ಲಿ ಊರಲ್ಲಿ ಫಾರ್ಮಿಂಗ್ ಇದೆಯಾ? ಎಲ್ಲ ಗದ್ದೆ, ಹಕ್ಕಿದು, ಮತ್ತೆ ಉದ್ದಿನ ಬೇಳೆ ಮತ್ತೆ ಬಟಾಣಿ ಎಲ್ಲ ಉಂಟು ಮ್ಯಾಮ್ ಅಲ್ಲಿ. ಸೊ ಹಾಗಾದ್ರೆ ಊರಿಂದ ಬರುವಾಗ ಎಲ್ಲ ಹಾಕೊಂಡು ಸ್ವಲ್ಪ ಎಲ್ಲ ಉಂಟು, ತಕೊಂಡು ಬರ್ತೇನೆ. ಮತ್ತೆ ಪುನಃ ಅಮ್ಮ ತಮ್ಮನಿಗೆ ಯಾರಿಗೆ ಕಳಿಸ್ತಾರೆ ಅದು ಸ್ವಲ್ಪ ಕಳಿಸ್ತಾರೆ ಸ್ವಲ್ಪ ಜನ. ಇದು ಆಯ್ತು ಮ್ಯಾಮ್. ಸೊ ನೆಕ್ಸ್ಟ್ ಮ್ಯಾಮ್ ಇದಕ್ಕೆ ಸ್ವಲ್ಪ ನೀರಲ್ಲಿ ಹಾಕಿ ಇಡುವ. ನೀರಲ್ಲಿ ಹಾಕೊಳ್ಬೇಕಾ? ಬಿಸಿಯನ್ನೇ ಹಾಕುದಾ ಅಥವಾ ಈಗ ಮಾಡಿ ಉಳಿದಿದೆ ಅದನ್ನ ಸಹ ಹಾಕುದಾ? ಅಲ್ಲ, ಬಿಸಿ ಸ್ವಲ್ಪ ಮಾಡಿ ಹಾಕಬೇಕು. ಸ್ವಲ್ಪ ಇದು ಆಯಿಲ್ ಸಹ ಸ್ವಲ್ಪ ಹೋಗ್ತದೆ, ಆಯಿಲ್ ಎಷ್ಟು ಇರುವುದಿಲ್ಲ, ಮತ್ತೆ ಸ್ಮೂತ್ನೆಸ್ ಸ್ವಲ್ಪ ಉಂಟು ಆಗ್ತದೆ. ಇದು ಈಗ ಇಡಿ. ಮತ್ತೆ ಈಗ ಮೊಸರು ಮಾಡುವ ಮ್ಯಾಮ್. ಓಕೆ, ಮೊಸರುದು ಸ್ವಲ್ಪ ನೀರು ಮ್ಯಾಮ್ ಬೇಕು ಅದಕ್ಕೂ ಸಹ. ಅದಕ್ಕೆ ಮೊಸರಿಗೆ ಅರ್ಧ ಕಪ್ ನೀರು ಮ್ಯಾಮ್ ನೋಡ್ಕೊಳ್ಳಿ. ಅಷ್ಟು ಸಾಕು. ಇದು ಅಂದ್ರೆ ಮಜ್ಜಿಗೆ ತರ ಬರ್ಬೇಕಾ? ಮಜ್ಜಿಗೆ ತರ ಸ್ವಲ್ಪ ಬರಬೇಕು, ಸ್ವಲ್ಪ ತೆಳುವಾಗಿರ್ಬೇಕು. ದಪ್ಪ ಇದು ದಪ್ಪ ಇಲ್ಲ. ಇದರಲ್ಲಿ ಪುನಃ ಒಗ್ಗರಣೆ ಹಾಕಬೇಕು ಮ್ಯಾಮ್. ಈಗ ನೀವು ತುಂಬಾ ತುಳ್ಸಿದ್ರೆ ಬೆಣ್ಣೆ ಬರ್ತದೆ. ಇಲ್ಲ ಸಾಕು. ಮತ್ತೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಮತ್ತೆ ಸ್ವಲ್ಪ ಉಪ್ಪು, ಎಷ್ಟು ಉಪ್ಪು, ಮತ್ತೆ ಇದು ಗರಂ ಮಸಾಲ ಪೌಡರ್ ಸ್ವಲ್ಪ, ಮತ್ತು ನಮ್ಮ ಇದು ಚಾಟ್ ಮಸಾಲ ಮತ್ತೆ ಚಿಲ್ಲಿ ಪೌಡರ್. ನೋಡ್ಕೊಳ್ಳಿ, ನಾನಾ ಮಸಾಲದವರ ಚಿಲ್ಲಿ ಪೌಡರ್ ಸ್ವಲ್ಪ ಡೈರೆಕ್ಟ್ ಹಾಕ್ತೀನಿ, ಒಳ್ಳೆ ಕಲರ್ನು ಬರುತ್ತೆ. ಸಾಕಾ? ನೋಡ್ಕೊಳ್ಳಿ, ಸಾಕು. ಓಕೆ. ಮತ್ತೆ ಇದರಲ್ಲಿ ಸ್ವಲ್ಪ ಜೀರಿಗೆ ಪೌಡರ್ ಎಲ್ಲ ಮೊಸರಿಗೆನೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಗ್ಗರಣೆ ಮಾಡಲಿಕ್ಕೆ. ಮತ್ತೆ ಮ್ಯಾಮ್ ಇದು ಒಗ್ಗರಣೆ ಇಟ್ಕೊಳಕ್ಕಿದ್ಯಾ? ಒಗ್ಗರಣೆ ಇಟ್ಕೊಂಡು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಹ ಹಾಕಬೇಕು, ಸ್ವಲ್ಪ. ಮತ್ತೆ ಇದು ಒಗ್ಗರಣೆ ಮಾಡೋಣ ಮ್ಯಾಮ್. ಒಗ್ಗರಣೆಗಿಡ್ಲಾ? ಇದೇ ಆಯಿಲ್ ಹಾಕ್ಲಾ? ಅದು ಆಯಿಲ್ ಹಾಕಿ 2 ಸ್ಪೂನ್ ಹಾಕಿ. ಸಾಕು. ಸಾಸಿವೆ ಮತ್ತು ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪು, ಸರಿ ಇದು ಕರಿಬೇವು ಸ್ವಲ್ಪ. ಸಾಕು. ಇದೆಲ್ಲ ಹಾಕ್ಲಾ? ಹಾಂ. ಈಗ ಇದು ಬಡೆ ಉಂಟಲ್ಲ, ಬಡೆಗೆ ಸ್ವಲ್ಪ ನೀರಲ್ಲಿ ತುಂಬಿಸಿಗೆ ಇದರಲ್ಲಿ ಹಾಕಿ. ಮತ್ತು ಇದರಲ್ಲಿ ಮ್ಯಾಮ್ ಇದು ಸ್ವಲ್ಪ
ಚೂರು ಟೇಸ್ಟ್ ಆಗ್ತದೆ ಮೆಣಸು. ಓಕೆ, ಸರ್ವಿಂಗ್ ಮಾಡುವಾಗ ಹಾಕೊಂಡ್ರೆ ಆಯ್ತು. ಸ್ವಲ್ಪ ಇನ್ನಿದು ರೆಡಿಯಾ? ರೆಡಿ ಆಯ್ತು ಮ್ಯಾಮ್. ರೆಡಿ ಟು ಸರ್ವ್. ಹಾಂ. ನಮ್ಮದು ದಹಿ ಬರ ಮ್ಯಾಮ್ ಇದು. ಥ್ಯಾಂಕ್ ಯು ಸೋ ಮಚ್. ಸೊ ದಹಿ ವಡ ಅಂತಾನೂ ಹೇಳ್ಬೋದು, ದಹಿ ಬರ ಅಂತಾನೂ ಹೇಳ್ಬೋದು. ಥ್ಯಾಂಕ್ ಯು. ಬೇಸಿಗೆ ಕಾಲದಲ್ಲಿ ಸವಿಯೋದಕ್ಕೆ ತುಂಬ ಉತ್ತಮವಾಗಿರುವಂಥ ದಹಿ ವಡ ಅಥವಾ ದಹಿ ಬರ, ಒಡಿಶಾದಲ್ಲಿ ದಹಿ ಬರ ಅಂತ ಹೇಳ್ತಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ದಹಿ ಬರ ತಯಾರಿಸುವ ವಿಧಾನ: ಮೊದಲು 1 ಕಪ್ ನೆನೆಸಿದ ಉದ್ದಿನ ಬೇಳೆಗೆ 4 ರಿಂದ 5 ಎಸಳು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಉಪ್ಪು, 2 ಹಸಿಮೆಣಸನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆನಂತರ ತಣ್ಣನೆಯ ನೀರಿನಲ್ಲಿ ಅದ್ದಿ ಇಡಿ. ಇನ್ನೊಂದು ಬೌಲ್ನಲ್ಲಿ 1 ಕಪ್ ಮೊಸರಿಗೆ ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲಾ ಪುಡಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು ವಡೆಯನ್ನು ಹಾಕಿ ನೆನೆಸಿ ಮೇಲಿನಿಂದ ಮಿಕ್ಸ್ಚರ್ ಉದುರಿಸಿ ಸರ್ವ್ ಮಾಡಿ. ಒಡಿಶಾ ಸ್ಪೆಷಲ್ ದಹಿ ಬರ. ಸೂದಿಂಗ್ ಆಗಿರುವಂಥ ಒಂದು ಜ್ಯೂಸ್ ಅಲ್ಲ ಇದು, ದಹಿ ವಡ ಅಥವಾ ದಹಿ ಬರ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಏನೂ ಗೊತ್ತಿಲ್ಲ, ಇದು ಕೂಡ ಇದು ಒಡಿಶಾ ಸ್ಪೆಷಲ್ ಅಂತ ಹೇಳಿದ್ದಾರೆ. ದಮ್ಮಾಲು. ಸೊ ಅದನ್ನು ಹೇಳ್ಕೊಡ್ತಾರೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಒಂದಂತೂ ಕಾಫಿ ಟೈಮ್ಗೆ ಅಥವಾ ಟೀ ಟೈಮ್ಗೆ ಆಗುವಂಥ ಒಂದು ದಹಿ ವಡ ಅಥವಾ ಏನಾದರೂ ಹಸಿವಾಗ್ತಾ ಇದೆ ಅಂದರೆ ಲೈಟಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ತಿನ್ಬೋದು ಅಂತ ಹೇಳಿದರು. ನೆಕ್ಸ್ಟ್ ರೆಸಿಪಿ ಯಾವುದು ಬನ್ನಿ. ಎಸ್ ಮೇಡಮ್, ಈಗ ದಮಾಲು, ಆಳು ದಮ್. ದಮಾಲು ಆಲೂ ದಮಲ್ಲಿ ಏನು ಡಿಫ್ರೆನ್ಸ್? ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಆಳು ದಮ್. ಆಳು ದಮ್, ಆಳು ದಮ್. ಓಕೆ, ಮತ್ತೆ ಆಲೂ ಅಲ್ಲ ಆಳು. ಸರಿ ಸರಿ. ಇದು ಬಟಾಟೆ ಉಂಟಲ್ಲ, ಬಟಾಟೆಗೆ ಬಾಯ್ಲ್ ಮಾಡಿ ತಂದಿದ್ದು. ಆಲ್ರೆಡಿ ಬೇಯಿಸಿ ಇಟ್ಟಿದ್ದೀರಿ. ಇದು ಫಸ್ಟ್ ಈಗ ಮ್ಯಾಮ್ ಮಸಾಲ ಮಾಡು. ಸರಿ, ಏನು ಕೊಡ್ಲಿ? ಕಡಾಯಿಯ? ಕಡಾಯಿ ಇನ್ನು ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕ್ಲಿಕ್ಕೆ ಸ್ವಲ್ಪ ಬಿಸಿ ಆಗ್ತದೆ ಮತ್ತೆ. ಕಡಾಯಿ ಮತ್ತೆ ಆಯಿಲ್ ಎರಡೂ ಒಟ್ಟಿಗೆ ಬಿಸಿ ಆಗುತ್ತೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಫಸ್ಟ್ ಮ್ಯಾಮ್ ಸಾಸಿವೆ ಹಾಕುವ ಸ್ವಲ್ಪ, ಮತ್ತೆ ನೀರುಳ್ಳಿ ಫುಲ್ ಹಾಕು. ಈರುಳ್ಳಿಗೆ ನೀವೇನು ಹೇಳ್ತೀರಿ? ಪಿಯಾಜ್. ಪ್ಯಾಜನ್ನ ಪಿಯಾಜೋ. ಇದು ಸ್ವಲ್ಪ ಮ್ಯಾಮ್ ಕೆಂಪು ಬರಬೇಕು ಮ್ಯಾಮ್. ಸೊ ಹಿಂದಿಗೆ ಹತ್ರನೇ ಇದೆ ಅಲ್ಲ, ಒಡಿಶಾ ಸ್ವಲ್ಪ ಸಿಮಿಲಾರಿಟಿ. ನಿಮ್ಮದು ಕೊಂಕಣಿ ಲ್ಯಾಂಗ್ವೇಜ್ ಟೈಪಲ್ಲಿ ಸ್ವಲ್ಪ ನಮ್ಮದು ಚೂರು ಕೊಂಕಣಿನೂ ಇದು ಮಿಕ್ಸ್ ಆಗಿರೋದಾ? ಸ್ವಲ್ಪ. ಸೊ ಹಿಂದಿನೂ ಇದೆ ಇದರಲ್ಲಿ, ಅರ್ಥ ಆಗುತ್ತೆ ಸ್ವಲ್ಪ. ಒಂದೊಂದು ವರ್ಡ್ ಇದರಲ್ಲಿ ಅರ್ಥ ಬರುತ್ತೆ. ಹಿಂದಿಯಲ್ಲಿ ಪಿಯಾಜ್, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಪಿಯಾಜ್ ಜೋ. ಇದು ಊಟದ ಟೈಮ್ಗೆ ತಿನ್ನುವಂಥದ್ದ ಅಥವಾ ಹೇಗೆ? ಆಕ್ಚುಲಿ ಇದು ಬಟಾಟೆ ಇದು ಆಳು ದಮ್ ಬರ ಅಲ್ಲಿ ತಿಂತಾರೆ ಊರಲ್ಲಿ. ಯಾವ್ದ್ರಲ್ಲಿ? ಬರ, ಅದು ಬಡ ಮಾಡಿದ್ರು. ಸಿಂಪಲ್ ಬರ ಖಾಲಿ ಸಿಂಪಲ್ ಬರ ಮಾಡಿ ಇದು ಆಳು ದಮ್ ಅಲ್ಲಿ ತಿಂತಾರೆ ಮ್ಯಾಮ್ ಅಲ್ಲಿ. ಅದಕ್ಕೆ ಒಟ್ಟಿಗೆ ಜೊತೆಗೆ ತಿಂತಾರೆ. ಬರೀ ವಡ ಮಾಡಿ ಈ ತರ ತಿಂತಾರೆ. ಸೊ ಹಾಗಾದ್ರೆ ಇದು ಗ್ರೇವಿಶಾ ಡ್ರೈಯಾ? ಗ್ರೇವಿಸ್ ಟೈಪ್, ಸ್ವಲ್ಪ ಚೂರು ಫುಲ್ ಡ್ರೈ ಇಲ್ಲ, ಸ್ವಲ್ಪ ಗ್ರೇವಿ ಬರುತ್ತೆ.
ಇದು ಯಾವ್ದ್ರ ಜೊತೆಗೆಲ್ಲ ಈಗ ಆಗುತ್ತೆ ಬೇರೆ ಯಾವ್ದಕ್ಕೆ ಖಾಲಿ ಸಹ ಮ್ಯಾಮ್ ಇದು ತಿಂತದೆ ಆಲೂದಮ್ ಹೇಳಿ ಆಲೂದಮ್ ಖಾಲಿ ಅಲ್ಲಿ ತಿಂತದೆ ಖಾಲಿ ಈಗ ಟೊಮಾಟೊ ಹಾಕೋಣ ಇದು ಸ್ವಲ್ಪ ಬೇಯಿಸಬೇಕು ಬಾಯ್ಲ್ ಮಾಡಬೇಕು ಕೊಡಿ ನಾ ಹೆಲ್ಪ್ ಮಾಡ್ತೀನಿ ಅಂದರೆ ಇದು ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕು ಇದು ಮತ್ತೆ ಬೆಳ್ಳುಳ್ಳಿ ಶುಂಠಿಗೆ ಚೂರು ಗ್ರೈಂಡಿಂಗ್ ಮಾಡಬೇಕು ಇಲ್ಲ ಮಾಡಬೇಕು ಓಕೆ ಗ್ರೈಂಡ್ ಮಾಡ್ಕೊಳ್ಳೋಣ ಬರೀ ಅದಷ್ಟನ್ನೇ ಮಾತ್ರನಾ ಅಷ್ಟನ್ನು ಮಾತ್ರ ಬೆಳ್ಳುಳ್ಳಿ ಮತ್ತು ಶುಂಠಿ ಇದು ಸ್ವಲ್ಪ ಗ್ರೈಂಡಿಂಗ್ ಮಾಡಿ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಗ್ರೈಂಡಿಂಗ್ ಮಾಡಿ ಮ್ಯಾಮ್ ಓಕೆ ಸ್ವಲ್ಪ ಆಗಿದ ಕಾರಣ ಇದು ಸರ್ ಮ್ಯಾಮ್ ಇದು ಹಾಕಬೇಕು ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಇರುವಂಥದ್ದಿದ್ರು ಅದನ್ನ ಹಾಕೊಂಡ್ರೆ ಸಾಕಲ್ಲ ಅದನ್ನು ಸಾಕು ಇದರಲ್ಲಿ ಈಗ ಸ್ವಲ್ಪ ಇದು ಗರಂ ಮಸಾಲ ಮ್ಯಾಮ್ ಗರಂ ಮಸಾಲ ಪೌಡರ್ ಮತ್ತು ಜೀರಿಗೆ ಪೌಡರ್ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು ಅದಕ್ಕೆ ಏನೂ ಇಲ್ಲ ನೀವು ಕಂಪಲ್ಸರಿ ಇಲ್ಲ ಬೇಕಿದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಮತ್ತು ಚಿಲ್ಲಿ ಪೌಡರ್ ಎಲ್ಲ ಆದ್ಮೇಲೆ ಅನ್ಕೊಂಡೆ ಚಿಲ್ಲಿ ಪೌಡರ್ ಬೇಕೇ ಬೇಕು ಬೇಕು ಸೊ ನಾನಾ ಮಸಾಲಾರವರ ಚಿಲ್ಲಿ ಪೌಡರ್ ಸಾಕಾ ಸಾಕು ಸಾಕು ಸ್ವಲ್ಪ ನೀರು ಬೇಕು ಮ್ಯಾಮ್ ಸಾಕಾ ಸಾಕು ಒಳ್ಳೆ ಘಮ ಬರ್ತಾ ಇದೆ ನೈಸ್ ಅರೋಮಾ ಈಗ ಮ್ಯಾಮ್ ಇದು ಪೊಟ್ಯಾಟೊ ಅದು ಹಾಕಿದೆ ಆಲ್ರೆಡಿ ಬೇಯಿಸಿ ತಂದಿದ್ದೆ ನಾನು ಇದರಲ್ಲಿ ಉಪ್ಪು ಸ್ವಲ್ಪ ಇದು ಬಹುಶಃ ಚಪಾತಿ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಇದುಗೆ ಆಳು ದಮ್ ಹೇಳ್ತಾರೆ ಇದು ಡೈರೆಕ್ಟ್ ತಿಂತಾರೆ ಸಹ ಇದು ತಿಂಡಿ ಚಪಾತಿ ದೋಸೆಗೆ ತಿನ್ನೋದಿಲ್ಲ ಓ ಹೀಗೆ ತಿಂತಾರೆ ಹೀಗೆ ಆಳು ದಮ್ ಮತ್ತೆ ಬರ ಸಹ ತಿಂತಾರೆ ಇದು ಗ್ರೇವಿ ತರ ಕನ್ಸಿಡರ್ ಮಾಡುದಿಲ್ಲ ಇದು ಹಾಗೆ ತಿನ್ನೋದಕ್ಕೆ ಹೌದು ಇದಕ್ಕೆ ಸ್ವಲ್ಪ ಮುಚ್ಚಳ ಹಾಕಬೇಕು ಓಕೆ ಸೊ ಇದರಲ್ಲೇ ಸಣ್ಣ ಉರಿಯಲ್ಲೇ ಬೇಯಬೇಕು ಆಲ್ರೆಡಿ ಬಂದಿದೆ ಖಾಲಿ ಮಸಾಲ ಸ್ವಲ್ಪ ಸ್ಮೆಲ್ ಹೋಗ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಬ್ಲೆಂಡ್ ಆಗಲಿ ಅಂತ ಹೇಳಿ ಮಸಾಲ ಸ್ವಲ್ಪ ಬಟಾಟೆ ಒಳಗೆ ಓಕೆ ಇದು ಆಕ್ಚುಲಿ ನೀವು ಹೇಳಿದ್ರಿ ಖಾಲಿ ಹಾಗೆ ತಿನ್ಬೋದು ಖಾಲಿ ಹಾಗೆ ತಿನ್ಬೇಕು ಯಾವ ಟೈಮ್ ಇಂದ ಈವ್ನಿಂಗ್ ಸಾಯಂಕಾಲ ಟೈಮಲ್ಲಿ ಈಗ ಇಲ್ಲಿ ಎಲ್ಲ ಗೋಬಿ ಮಂಚೂರಿ ಚಿಲ್ಲಿ ಎಲ್ಲ ತಿಂತಾರೆ ಆ ರೀತಿ ಇದು ಆಲೂದಮ್ ಅಲ್ಲಿ ಅದ್ರಲ್ಲಿ ಸ್ಟಿಕ್ ಕೊಡ್ತಾರೆ ಸ್ಟಿಕ್ ಇಲ್ಲಿ ಒಂದೊಂದೇ ತಿನ್ಬೇಕು ಇದು ಸ್ಟ್ರೀಟ್ ಫುಡ್ ಅಲ್ಲಿ ಸಿಗ್ತದೆ ಹಾಗೆ ರೆಡಿಮೇಡ್ ಆಗಿ ನಿಲ್ತಾರೆ ನೀವು ಹೋಗಿ ತಿನ್ಬೇಕು ಮ್ಯಾಮ್ ಸೊ ಇದು ಅಲ್ಲಿದು ಸ್ಟ್ರೀಟ್ ಫುಡ್ ಹಾಗಾದ್ರೆ ಓಕೆ ಓಕೆ 100 ಅಷ್ಟೇ ಇದೆ ರೆಡಿ ಇದು ಹೀಗೆ ಕ್ಯೂಬ್ಸ್ ಅಲ್ಲೇ ಕಟ್ ಮಾಡೋದಾ ಅಥವಾ ಚಿಕ್ಕ ಸ್ಮಾಲ್ ಪೊಟ್ಯಾಟೋಸ್ ಯೂಶುವಲಿ ಆಲೂದಮ್ಗೆ ಅಥವಾ ದಮಾಲುಗೆ ಇದು ಚಿಕ್ಕ ಕಟ್ ಮಾಡಿ ಮಾಡ್ತಾರೆ ಅಲ್ಲಿ ಸ್ಮಾಲ್ ಪೊಟ್ಯಾಟೋ ಸ್ವಲ್ಪ ಕಡಿಮೆ ಸಿಗ್ತದೆ ಸಿಗುದಿಲ್ಲ ಅದಕ್ಕೆ ಇದು ದೊಡ್ಡ ಇದನ್ನೇ ಬೇಯಿಸಿ ಕಟ್ ಮಾಡ್ಕೊಳ್ಳಿ ಓಕೆ ಓಕೆ ಆಲ್ರೆಡಿ ರೆಡಿ ಆಯ್ತು ರೆಡಿ ರೆಡಿ ಸರ್ವ್ ಮಾಡಿ ಇದು ನಮ್ಮ ಒಡಿಸ್ಸಾದು ಆಲೂದಮ್ ಥ್ಯಾಂಕ್ ಯು ಸೋ ಮಚ್ ಯು ಪಿಯಲ್ಲಿ ಹೋದರೆ ದಮಾಲು ಅದು ಗ್ರೇವಿ ಐಟಮ್ ಅದೇ ಸ್ವಲ್ಪ ಈ ಕಡೆ ನಾರ್ತ್ ಈಸ್ಟ್ ಕಡೆ ಈ ಸೈಡ್ ಹೋಗುವ ಒಡಿಸ್ಸಾ ಸೈಡ್ ಹೋಗುವಾಗ ಇದು ಆಲೂದಮ್ ಥ್ಯಾಂಕ್ ಯು ಸ್ಟ್ರೀಟ್ ಫುಡ್ ಇದು ಸೊ ಒಂದೊಂದು ಪ್ರಾಂತ್ಯಕ್ಕೆ ಹೋದಾಗೆ ಅಲ್ಲಿದು ಭಾಷೆ ಚೇಂಜ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಹಾಗೆಯೇ ಅಲ್ಲಿಯ ಫುಡ್ ಕೂಡ ಚೇಂಜ್ ಇರುತ್ತೆ ಬಟ್ ಹೆಸರು ಸಾಮ್ಯತೆ ಇದ್ದರೂ ಕೂಡ ಆಲೂದಮ್ ಇದು ಆಲೂದಮ್ ಇದು ಸ್ಟ್ರೀಟ್ ಫುಡ್ ಆಗಿದೆ ಹಾಗೆಯೇ ದಮಾಲು ಗ್ರೇವಿ ಆಗಿರುತ್ತೆ ಎಷ್ಟೆಲ್ಲ ಡಿಫ್ರೆನ್ಸ್ ನೋಡಿ ಸೊ ಒಡಿಶಾ ಸ್ಪೆಷಲ್ ಆಲೂದಮ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ ಆಲೂದಮ್ ತಯಾರಿಸುವ ವಿಧಾನ ಮೊದಲು
ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಹೆಚ್ಚಿದ ಈರುಳ್ಳಿಯನ್ನ ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲಾ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲಾ ಪುಡಿ, ಮೆಣಸಿನ ಪುಡಿ ಹಾಕಿ ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಬೇಯಿಸಿದ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಒಡಿಶಾ ಸ್ಟ್ರೀಟ್ ಫುಡ್ ಆಲೂದಮ್ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಒಡಿಶಾ ಸ್ಪೆಷಲ್ 2 ರೆಸಿಪಿ ರೆಡಿ ಆಗಿದೆ. ಸೊ ಟೇಸ್ಟ್ ನೋಡೋಣ. ಟೇಸ್ಟ್ ಮಾಡಿ. ಫಸ್ಟ್ ಇದು ದಹಿ ಬರ ತಗೊಳ್ಳಿ. ದಿಲ್ ಬರ ನನ್ನ ಈಗ ದಿಲ್ ಬರ ಆಗುತ್ತಾ ನೋಡೋಣ. ಈ ದಹಿ ಬರ ಸಾಫ್ಟ್ ಆಗಿದೆ ಮೇಡಮ್. ಟೇಸ್ಟ್ ಉಂಡು. ಟೇಸ್ಟ್ ಚೆನ್ನಾಗಿದೆ. ಹಾಗೆ ಕೂತ್ಕೊಂಡು ತಿಂದಾದ್ರೆ ಈ ಸಮ್ಮರ್ ಸೀಸನ್ ಇದನ್ನು ಸ್ವಲ್ಪ ಕೋಲ್ಡ್ ಮಾಡಿ ತಿಂದ್ರು ಕೂಡ ಚೆನ್ನಾಗಿರುತ್ತೆ. ಇದು ಮೊಸರನ್ನ ಸ್ವಲ್ಪ ಕೋಲ್ಡ್ ಮಾಡಿ ಚೆನ್ನಾಗಿದೆ. ಸೊ ವೆರಿ ನೈಸ್. ಟೇಸ್ಟ್ ನೋಡಿ, ಇದು ನೀವು ನೋಡಿ, ಟೇಸ್ಟ್ ನೋಡಿ. ನೀವು ಮಾಡಿ ಫಸ್ಟ್. ನಾನು ತಿಂತೇನೆ ಮ್ಯಾಮ್ ಫಸ್ಟ್. ನಿಮಗೆ ಇಷ್ಟ ಆಗ್ತದೆ. ಒಳ್ಳೆ. ನಾವಾದ್ರೆ ಇದನ್ನ ಗ್ರೇವಿ ತರ ಹಾಗೆ ಚಪಾತಿಗೆ ನೀವು ಇದನ್ನ ಇದು ಸ್ಟ್ರೀಟ್ ಫುಡ್ ಅಂತ ತುಂಬಾ ಚೆನ್ನಾಗಿದೆ. ಬಾಯಿಗೆ ಹಾಕಿದ್ರೆ ಹಾಗೆ ಎಲ್ಲ ಫ್ಲೇವರ್ಸ್ ಪೂರ್ತಿಯಾಗಿ ಸಿಗ್ತಾ ಇದೆ. ವೆರಿ ಟೇಸ್ಟಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಒಡಿಸ್ಸಾ ಸ್ಪೆಷಲ್ 2 ರೆಸಿಪಿ ನಮಗೆ ಹೇಳ್ಕೊಡ್ತೀವಿ. ನಿಮಗೆ ಇಲ್ಲಿಯ ಸ್ಪೆಷಲ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಹಾಗೇನೆ ನೀವು ಅವಲಕ್ಕಿ ತಿಂತೀರಾ ಇಲ್ವಾ ಗೊತ್ತಿಲ್ಲ, ತಿಂತೀರಿ. ಸೊ ಇದರಿಂದ ಏನಾದರೂ ಟ್ರೈ ಮಾಡಿ ನೋಡಿ. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ಬಿಳಿ ಅವಲಕ್ಕಿ. ಹಾಗೇನೆ ನಾನಾ ಮಸಾಲಾರವರ ಡಿಫ್ರೆಂಟ್ ಮಸಾಲಾಸ್ ಇದೆ. ಇದರಿಂದ ಕೂಡ ಏನಾದರೂ ಟ್ರೈ ಮಾಡಿ ಬಂದು ನಮಗೆ ಹೇಳ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಒಡಿಸ್ಸಾ ಸ್ಪೆಷಲ್ 2 ರೆಸಿಪಿ ಕೂಡ ಸೂಪರ್ ಆಸಮ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ಸೊ ಸೂಪರ್ ಆಗಿರುವಂಥ ರೆಸಿಪಿ ಇವತ್ತು ಹೇಳ್ಕೊಟ್ವಿ. ನಾಳೆ ಕೂಡ ಇನ್ನಷ್ಟು ಹೊಸ ಹೊಸ ರುಚಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.